ವೇಗಸ್ ಫಿಲಮ್ಸ್ ಲಾಂಛನದಲ್ಲಿ ತಯಾರಾದ ಹೆಸರಾಂತ ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ ಯು ನಿರ್ದೇಶನದ ರೋಷನ್ ವೇಗಸ್ ನಿರ್ಮಾಣದ ಏರಿಕಾವ್ಯ ಕಿರಿಕಿರಿ ತುಳು ಸಿನಿಮಾ ಇಂದು ಕರಾವಳಿ ಜಿಲ್ಲೆಯಾದ್ಯಂತ ಬಿಡುಗಡೆಗೊಂಡಿತು. ಹಾಸ್ಯಮಯ ಮತ್ತು ಉತ್ತಮ ಸಂದೇಶವನ್ನು ಹೊಂದಿರುವ ಸಿನಿಮಾ ಏರಿಕಾವ್ಯ ಕಿರಿಕಿರಿ ಇಂದು ಕರಾವಳಿಯಾದ್ಯಂತ ಬಿಡುಗಡೆಗೊಂಡಿತ್ತು. ಮಂಗಳೂರಿನ ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೋಲಿಸ್, ಉಡುಪಿಯ ಕಲ್ಪನಾ, ಕಾರ್ಕಳದಲ್ಲಿ ರಾಧಿಕಾ, ಮಣಿಪಾಲದಲ್ಲಿ ಭಾರತ್ ಮಾಲ್, ಬೆಳ್ತಂಗಡಿಯಲ್ಲಿ ಭಾರತ್ ಸಿನಿಮಾ ಮಂದಿರದಲ್ಲಿ ಸಿನಿಮಾ ತೆರೆ ಕಂಡಿತ್ತು. ಭರ್ತಿ 5 ಲಕ್ಷದ ಡೀಲ್. ಏರೆಗಾವಿಯೇ ಬೇಲದ ಕಿರಿಕಿರಿ ಐಕ್ಲಕ್ಕ ಒಂದುಲ್ಲೆ ಬೇರಿ ಬೇರಿ ಸಾರಿ ರಘು ಉಂಡು ರಾಗು ಐನೇಟು ಬೀಲಜ್ಜಿ ಎನ್ನೇಟು ಉದ್ದ ಬೀಲೊಂಡು ನಿಕ್ಕುದ್ದ ಬೀಲೊಂಡತ ನಿನ್ನ ಬೀಲೊಂಡಿತ ಕಟ್ ಮಲ್ಪೆ ಮಗ ಕೊರಡಿ. ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಸಿನಿಮಾದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಏರಿಕಾವ್ಯ ಕಿರಿಕಿರಿ ಸಿನಿಮಾ ತೆರೆಗೆ ಬರಲು ಮುಹೂರ್ತ ಇಂದು ಫಿಕ್ಸ್ ಆಗಿದ್ದು, ಕರಾವಳಿಯಾದ್ಯಂತ ಸಿನಿಮಾ ಇಂದು ಬಿಡುಗಡೆಗೊಂಡಿತ್ತು. ಪ್ರೇಕ್ಷಕರಿಗೂ ಕೂಡ ಈ ಸಿನಿಮಾ ಇಷ್ಟವಾಗಬಹುದು ಎಂದು ಹೇಳಿದರು. ಸಿನಿಮಾ ಏರಿಕಾವ್ಯ ಕಿರಿಕಿರಿ ಅಂಡ ಇನಿ ಒಂಜಿ ಬಾರಿ ಬಂಗೋಡು ಕಿರಿಕಿರಿ ಆದ ಈ ಕೊರೋನಾದ ಪೂರ ಕಿರಿಕಿರಿ ಆದ ಇತ್ತೆಗ ಬರ್ತನೆ 2 ವರ್ಷ ತುಂಬು ಬರ್ಪನ ಫಿಲಿಮು ಸಿನಿಮಾ 2 ಸರ್ತಿಲೆ ಎಂಕ್ನ ಡೇಟ್ ಬುಕ್ ಮಲ್ಪುವ ಕೊರೋನಾದಕ್ಕೋಸ್ಕರ ಥಿಯೇಟ್ರ್ ಬಂದು ಅಂಚೆನೆ ಪೋಯಿ ಮಾರ್ಚಿಗೆ ಅಂಚೆನೆ ಎಂಕ್ನ 14 ತಾರೀಕು ಮೇಗ್ ರಿಲೀಸ್ ಇರ್ತದೆ 16 ತಾರೀಕು ಥಿಯೇಟ್ರ್ ಬಂದಾಗ ಅಂಚೆ ಅದು ಈ ಸರ್ತಿ ಎಂಕುಲು ಮಲ್ತೊಂದಿಲ್ಲ ಅಂಡ್ ಜನಕ್ಲೆಗೆ ಭಾರಿ ಇಷ್ಟ ಈ ಸಿನಿಮಾ ಅಂಚದು ಎಂಕುಲ್ಲ ಕಾತೊಂದಿತ್ತ ಜನಕಲು ತೂಲು ಅಂಚಿನ ಟೈಮ್ಡೆ ನಮ್ಮ ರಿಲೀಸ್ ಮಲ್ಪೋಡು ಬಂದದ್ದು ಅಂಡ್ ದೇವ್ರ ಇತ್ತ ಒದಗದು ಬರ್ತದೆ ಅಂಡ್ ಜನಗಳು ಪೂರ ಅಂದೇಕ ಸಪೋರ್ಟಿಂಗ್ ಮಲ್ಪುವರು ಬಂದಿದೆ ಅನ್ನೋ ಆಲ್ ದ ಥ್ಯಾಂಕ್ಸ್ ಪ್ರೊಡ್ಯೂಸರ್ಗೆ ಓಕೆ ಆರ್ಟಿಸ್ಟ್ ಏರು ಇಲ್ಲೇರು ನವೀನ್ ಪಾಟೀಲ್ ಅವ್ರು, ಬೋಲಾರ ಅವರು, ಸಂದೀಪ್ ಅವರು, ಸಾಯಿ ಪೂರ ಮಾತ್ರೆಲ್ಲ ಸರೋಜಿನಿ ಶೆಟ್ಟಿ ಆ್ಯಂಡ್ ಹೀರೋಯಿನ್ ನಮ್ಮ ಐಶ್ವರ್ಯ ಹೆಗಡೆ ಮಾತ್ರೆಲ್ಲ ಮಗಳಿಗೆ ಕಾಂಗ್ರೆಚುಲೇಷನ್. ಆನಂತರ ಪತ್ರಕರ್ತ ಮತ್ತು ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಅವರು ಮಾತನಾಡಿ, ರೋಷನ್ ವೇಗಸ್ ಅವರು ತುಳು ಚಿತ್ರರಂಗದ ಅಭಿಮಾನದಿಂದ ತುಳು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ಎಲ್ಲರೂ ಈ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಮಸ್ತ್ ಕಿರಿಕಿರಿ ನಡುಟು ಇತ್ತೆ ಏರೆಗಾವ ಕಿರಿಕಿರಿ ಸಿನಿಮಾ ಬಿಡುಗಡೆ ಒಂದುಂಡು ಮಾತೆಲ್ಲ ಪತ್ರಕರ್ತೆಯನ್ನ ಮೇನ್ ಸಪೋರ್ಟ್ ಉಂಟು ದಯಪಂಡಾಗ ಇನಿ 10-11 ಪಿಕ್ಚರ್ ರಿಲೀಸ್ ಆಗುಂಡು ಐತೆ ನಡುಟು ಎಂಕ್ಲಿಗೆ ಬಿಗ್ ಸಿನಿಮಾದ 4 ಶೋ ಕೊಡ್ತೀರಿ, ಬಾಕಿದ 1 ಶೋ ಕೊಡ್ತೀರಿ, ಭಾರಿ ಬೇಜಾರ ಸಂಗತಿ. ಬೊಕ್ಕ ರೋಷನ್ ಮೇರೆ ಬೋಮೆದಾರ್ ನಮ್ಮ ತುಳು ಚಿತ್ರದ ತುಳು ಭಾಷೆದ ಒಂಜಿ ನಿಜವಾದ ಒಂಜಿ ಅಭಿಮಾನುಡಾರು ಚಿತ್ರರಂಗಗಾರು ಬೈತಾರೆ ಆರೆಗ್ಲ ಭಾಳ ದಿನ ಕಾಸು ನಿಜವಾದ ಬರೋಡು ಪಿಕ್ಚರ್ಗೆ ದಯಮಂತದ್ದು ಪಾತ ತುಳುವಿರ ಸಪೋರ್ಟ್ ಮಂತದೆ ಈ ಪಿಕ್ಚರನ್ನು ಗೆಲ್ಲದು ಕೊರಲಿ. ಏರಿಕಾವ್ಯ ಕಿರಿಕಿರಿ ಚಿತ್ರದ ನಿರ್ಮಾಪಕ ರೋಷನ್ ವೇಗಸ್ ಅವರು ಮಾತನಾಡಿ, ಏರಿಕಾವ್ಯ ಕಿರಿಕಿರಿ ತುಳು ಸಿನಿಮಾ ಇಂದು ರಿಲೀಸ್ ಆಗಿದೆ. ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ಹೇಳಿದರು. ನೋಡಬೇಕು, ಸಿನಿಮಾ ಚೆನ್ನಾಗಿ ಬಂದಿದೆ. ಅವ್ರ ರಿಸಲ್ಟ್ ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಇಷ್ಟು ದಿನ ಎಕ್ಸಾಮ್ ಬರ್ತಿದ್ದೀವಿ, ರಿಸಲ್ಟ್ ವೆಯ್ಟ್ ಮಾಡ್ತಿದ್ದೀವಿ. ನೋಡಬೇಕು ಏನಾಗುತ್ತೆ. ಯಾವ ರೀತಿಯ ಮೂವಿ ಇದು? ಫುಲ್ ಆಫ್ ಕಾಮಿಡಿ ಇದೆ. ಸೊ ದುಡ್ಡು ಕೊಡೋರಿಗೆ ಅಂತ 100% ಲಾಸ್ ಅಂತ ಆಗಲ್ಲ. ಚೆನ್ನಾಗಿ ಬಂದಿದೆ, ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಮತ್ತು ರಾಮ್ ಶೆಟ್ಟಿ ಸಿನಿಮಾ ನಿಮ್ಗೆ ಗೊತ್ತಲ್ವಾ, ಸೊ ಬೇರೇನೂ ಹಾಕಲ್ಲ, ಫುಲ್ ಆಫ್ ಕಾಮಿಡಿ. ಸೊ ಅವ್ರ ಪಾಸ್ಟ್ ಮೂವಿಗಿಂತ ಡಿಫ್ರೆಂಟ್ ಆಗಿದೆ ಈ ಸಿನಿಮಾ ಫುಲ್ಲಾಗಿ. ನೋಡ್ಬೋದು. ಯಾವ ರೀತಿ ಸಂದೇಶ ಕೊಡುವುದು? ಸಂದೇಶ ಅಂದರೆ ಕಾಮಿಡಿ, ಒಂದು ಅಂದರೆ ಕಾಮಿಡಿ, ಟೋಟಲ್ ಆಫ್ ಕಾಮಿಡಿ ಪ್ಯಾಕೇಜ್ ಇದೆ. ಒಂದು ಸಂದೇಶ ಇದೆ ಅದರಲ್ಲಿ, ಎಂಡಿಗೆ ಫ್ಯಾಮಿಲಿ ಬೇಕು ಅನ್ನೋದೊಂದು ಸಂದೇಶ ಇದೆ ಸಿನಿಮಾದಲ್ಲಿ. ಎಷ್ಟು ಸಾಂಗ್ಸ್? 3 ಸಾಂಗ್ಸ್ ಇದೆ, 2 ಫೈಟ್ ಇದೆ. ಮದನ್ ಹರಿ ಅವರು ಕೊರಿಯೋಗ್ರಾಫ್ ಮಾಡಿಬಿಟ್ಟು ಭೀಮನ್ ಅವರು ಮ್ಯೂಸಿಕ್ ಮಾಡಿ ಮಾಸ್ ಮದ ಫೈಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಕಿಲಾಡಿಗಳು ಇದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಪ್ರೇಕ್ಷಕರಿಗೆ ಏನು ಹೇಳಿ? ಬಂದು ಸಿನಿಮಾ ನೋಡಿ ಆಶೀರ್ವಾದಿಸಿ ಅಷ್ಟೇ.
ಈ ಸಂದರ್ಭದಲ್ಲಿ ಸಿನಿಮಾದ ನಾಯಕ ನಟ ಮೊಹಮ್ಮದ್ ನಯೀಂ, ನಾಯಕಿ ಐಶ್ವರ್ಯ ಹೆಗ್ಡೆ, ಚಿತ್ರಕಲಾ ನಿರ್ದೇಶಕ ತಮ್ಮ ಲಕ್ಷ್ಮಣ, ನಿರ್ಮಾಪಕ ರೋಷನ್ ವೇಗಸ್, ಶ್ರದ್ಧಾ ಸಾಲಿಯನ್, ಪ್ರದೀಪ್ ಚಂದ್ರ ಕುಪ್ಪಾಡಿ, ಹರೀಶ್ ವಾಸು ಶೆಟ್ಟಿ, ಸಾಯಿ ಕೃಷ್ಣ ಕುಟ್ಲಾ, ಉಮೇಶ್ ಮಿಚರ್, ಸುನೀಲ್ ನೆಲ್ಲಿಗುಡ್ಡೆ ಮೊದಲಾದ ಕಲಾವಿದರು ಉಪಸ್ಥಿತರಿದ್ದರು. ಈ ಸಿನಿಮಾದಲ್ಲಿ ಬಹುತೇಕ ಪ್ರಖ್ಯಾತ ಕಲಾವಿದರು ಬಣ್ಣ ಹಚ್ಚಿದ್ದು, ವಿಶೇಷವಾಗಿ ಕುಸಲ್ ಧರಿಸಿ ನವೀನ್ ಡಿ ಪಡೇಲ್, ತುಳುನಾಡ ಮಾಣಿಕ್ಯ ಅರವಿಂದ್ ಗೋಳಾರ್, ರೋಷನ್ ವೇಗಸ್, ಶ್ರದ್ಧಾ ಸಾಲಿಯನ್, ಪ್ರದೀಪ್ ಚಂದ್ರ ಕುಪ್ಪಾಡಿ, ಹರೀಶ್ ವಾಸು ಶೆಟ್ಟಿ, ಸಾಯಿ ಕೃಷ್ಣ ಕುಟ್ಲಾ, ಉಮೇಶ್ ಮಿಚರ್, ಸುಂದರೈ ಮಂದಾರ, ಸಂದೀಪ್ ಶೆಟ್ಟಿ ಮಾಣಿಪೆಟ್ಟು, ಸರೋಜಿನಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಕೊಡಪದವು ದಿನೇಶ್ ಶೆಟ್ಟಿಗರ್, ಪಿಂಕಿ ರಾಣಿ, ಶೇಖರ್ ಭಂಡಾರಿ, ರಘು ಪಾಂಡೇಶ್ವರ್, ಪವಿತ್ರ ಶೆಟ್ಟಿ, ಡಿಬಿಸಿ ಶೇಖರ್, ಸುನಿಲ್ ನೆಲಿಗುಡ್ಡೆ, ಖುಷಿ ಶೇಖರ್ ಮೊದಲಾದವರು ಬಣ್ಣ ಹಚ್ಚಿದ್ದಾರೆ. ಇನ್ನು ಚಿತ್ರದ ನಾಯಕ ನಟನಾಗಿ ಮೊಹಮ್ಮದ್ ನಯೀಂ ಅವರು ಅಭಿನಯಿಸಿದ್ರೆ, ನಾಯಕಿಯಾಗಿ ಐಶ್ವರ್ಯ ಹೆಗ್ಡೆಯವರು ಅದ್ಭುತವಾಗಿ ನಟಿಸಿದ್ದಾರೆ. ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಿಕ್ಷಿತ್ ರಾವ್ ಮತ್ತು ನಿಧಿ ರಾವ್ ಕಾರ್ಯನಿರ್ವಹಿಸಿದ್ದಾರೆ. ಡಿಬಿಸಿ ಶೇಖರ್ ಅವರು ಸಂಭಾಷಣೆ ಮತ್ತು ಸಾಹಿತ್ಯವನ್ನ ಬರೆದಿದ್ದು, ಸಚಿನ್ ಶೆಟ್ಟಿ ಕುಂಬ್ಳೆ ಚಿತ್ರಕಥೆಯನ್ನ ಬರೆದಿದ್ದಾರೆ. ಮದನ್ ಹರಿಣಿ ಅವರು ನೃತ್ಯ ನಿರ್ದೇಶನವನ್ನ ಮಾಡಿದ್ದು, ನಸೀರ್ ಹಕೀಂ ಮುಂಬೈ ಅವರು ಸಂಕಲನವನ್ನ ನಿರ್ವಹಿಸಿದ್ದಾರೆ. ದೇವ್ ಪ್ರಕಾಶ್ ಕಲೆ, ವಿ ಮನೋಹರ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಮಾಸ್ಮಾದ ಅವರ ಸಾಹಸ ಈ ಚಿತ್ರಕ್ಕಿದ್ದು, ಈ ಸಿನಿಮಾವನ್ನ ವ್ಯಾಸರಾಜ್ ಸೋಸಲೆ, ಅನುರಾಧ ಭಟ್, ಪ್ರಕಾಶ್ ಮಹಾದೇವನ್, ಸುಹಾನ್ ಸಯ್ಯದ್ ಹಾಡಿದ್ದಾರೆ. ರಾಮದಾಸ್ ಅಸೇತ್ಲು ಅವರ ಸಹ ನಿರ್ದೇಶನ ಈ ಚಿತ್ರಕ್ಕಿದೆ. ಹಾಸ್ಯಮಯ ಸನ್ನಿವೇಶಗಳೊಂದಿಗೆ ಯಾರದ್ದು ತಪ್ಪಿಗೆ ಇನ್ಯಾರೋ ಕಿರಿಕಿರಿ ಅನುಭವಿಸುವುದು, ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸತ್ಯದ ದಾರಿಯಲ್ಲಿ ಬಾಳುವುದೇ ಜೀವನ ಎಂಬ ಸಂದೇಶವನ್ನ ಸಾರುವ ಕಥೆಯನ್ನ ಏರಿಕಾವ್ಯೆ ಕಿರಿಕಿರಿ ಹೊಂದಿದೆ. ಇಂದು ಸಿನಿಮಾ ಕರಾವಳಿಯಾದ್ಯಂತ ತೆರೆ ಕಂಡಿದ್ದು, ಸಿನಿ ಪ್ರೇಕ್ಷಕರು ಇಂದಿನಿಂದ ಸಿನಿಮಾವನ್ನ ವೀಕ್ಷಿಸಬಹುದು. ಅಂಚಿಂಚಿ ಪೋಂದುಪ್ಪನಾಗ ಬರೋದು ಪೋಂದುಪ್ಪು ಮರಲ್ಲ ಅತ್ಯಾನ್ ಫೋನಾಗ ಬಣ್ಣಗ ಟೈಮ್ ತಿಕ್ಕಂಡ ಬತ್ತೋಪ ದಿನಾಲು ಬರ್ರ ಬನ್ಪಿ ಬರ್ಲ ಇತ್ತು ನಿನ್ನ ಕರ್ಮದ ಕೊಡಪನ ಚಿಂಜಿನಾಗ ತೀರ್ತಿರ್ನ ಕೊಡಪನ ದೀಪರ ಅಂಚತ್ತು ಒಂದು ಏನ ಜೇಸುನ ಚಾಪರದು ಯಾನ CID ಸಾಯಿ ಸರ್. ನಾಡುನ ಏರೆಗಾವಿ ಕಿರಿಕಿರಿ ಶರಸಾಲ್ಯನ್, ವಿಪೋ ನ್ಯೂಸ್, ಮಂಗಳೂರು. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಹಾ, ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್. ಒಮ್ಮೆ ನೋಡಿ, ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್, ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.